ಕೇರಳ ಗಡಿ ತೆರವಿನಿಂದ ಮಂಗಳೂರಿಗರಿಗೆ ಮತ್ತೆ ಆತಂಕ ಶುರುವಾಗಿದೆ. ಕಾಸರಗೋಡಿನಿಂದ ಚಿಕಿತ್ಸೆಗಾಗಿ ಬಂದಿದ್ದ ಮಹಿಳೆಯಲ್ಲಿ ಕೊರೋನಾ ಸೋಂಕು ಪತ್ತೆಯಾದ ಆಘಾತಕಾರಿ ವಿಷಯ ಇದೀಗ ಬೆಳಕಿಗೆ ಬಂದಿದೆ. ಕಾಸರಗೋಡಿನಿಂದ ಚಿಕಿತ್ಸೆಗಾಗಿ ಮಹಿಳೆ ಸಹಿತ 3 ರೋಗಿಗಳು ಉಳ್ಳಾಲ ದೇರ್ಲಕಟ್ಟೆಯಲ್ಲಿರುವ ಖಾಸಗಿ ಆಸ್ಪತ್ರೆಗೆ ಬಂದಿದ್ದರು. ಇದರಲ್ಲಿ ಇಬ್ಬರು ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಲಭ್ಯವಿಲ್ಲ ಅಂತ ಆರೋಪಿಸಿ ವಾಪಸ್ ಕಣ್ಣೂರಿಗೆ ತೆರಳಿದ್ದರು. ಈ ವೇಳೆ ಉಳಿದ ಮಹಿಳೆಯನ್ನ ತಪಾಸಣೆ ನಡೆಸಿದಾಗ ಕೊರೋನಾ ಲಕ್ಷಣಗಳು ಪತ್ತೆಯಾಗಿದೆ. ಹೀಗಾಗಿ ಕೂಡಲೇ ಜಿಲ್ಲಾ ವೆನ್ಲಾಕ್ ಕೋವಿಡ್ ಆಸ್ಪತ್ರೆಗೆ ಮಹಿಳೆಯನ್ನ ರವಾನೆ ಮಾಡಲಾಗಿದೆ. ಸದ್ಯ ಮಹಿಳೆಯ ಗಂಟಲು ದ್ರವದ ಮಾದರಿ ಸಂಗ್ರಹಿಸಿ ವೈದ್ಯರು ಲ್ಯಾಬ್ಗೆ ಕಳುಹಿಸಿದ್ದಾರೆ. ಇಂದು ಸಂಜೆಯೊಳಗೆ ಪರೀಕ್ಷಾ ವರದಿಯನ್ನ ನಿರೀಕ್ಷಿಸಲಾಗಿದೆ. ಕೇರಳದಿಂದ ಕೊರೋನಾ ರಹಿತ ರೋಗಿಗಳಿಗೆ ಮಾತ್ರ ಮಂಗಳೂರಿನ ದೇರ್ಲಕಟ್ಟೆಯ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ಅವಕಾಶವನ್ನ ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಮಾಡಿದೆ. ಇದಕ್ಕಾಗಿ ಕಟ್ಟುನಿಟ್ಟಿನ ಅನೇಕ ಮಾನದಂಡಗಳನ್ನು ಜಿಲ್ಲಾಡಳಿತ ವಿಧಿಸಿದೆ. ಗಡಿಯಲ್ಲಿ ಜಿಲ್ಲೆ ಪ್ರವೇಶ ಮಾಡುವ ರೋಗಿಗಳನ್ನು ಕೂಲಂಕುಷವಾಗಿ ಪರೀಕ್ಷೆ ಮಾಡಿ ಅವರಲ್ಲಿ ಕೊರೋನಾ ಸೋಂಕು ಇಲ್ಲ ಎಂಬುದನ್ನು ಖಾತರಿಪಡಿಸಿದ ಬಳಿಕವೇ ದೇರ್ಲಕಟ್ಟೆಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ಅವಕಾಶ ನೀಡಲಾಗುತ್ತಿದೆ. ಇಷ್ಟೆಲ್ಲ ಬಿಗು ಕ್ರಮಗಳಿದ್ದರೂ ಕೇರಳದ ಕೊರೋನಾ ಸೋಂಕಿತರು ಜಿಲ್ಲೆ ಪ್ರವೇಶಿಸಿರುವ ಬಗ್ಗೆ ಹಲವು ಅನುಮಾನಗಳು ಕಾಡುತ್ತಿವೆ. ಇನ್ನು ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ವರದಿಗಾರರಾದ ಕುಮಾರ್ ಅವರು. ಕುಮಾರ್ ಅವರೇ, ಧ್ವನಿ ಕೇಳಿಸ್ತಾ ಇದೆಯಾ? ಕುಮಾರ್ ಅವರೇ, ಇದೀಗ ತಲಪಾಡಿ ಗಡಿಯಿಂದ ಬಂದಿರುವ ಮಹಿಳೆಯೊಬ್ಬರಿಗೆ ಕೊರೋನಾ ಸೋಂಕು ತಟ್ಟಿದೆ ಅನ್ನುವ ಒಂದು ಆಘಾತಕಾರಿ ಮಾಹಿತಿ ಬೆಳಕಿಗೆ ಬಂದಿದೆ. ಏನಿದೆ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕುಮಾರ್? ನಿನ್ನೆ ಸಂಜೆ ವೇಳೆಗೆ ಒಂದು 3 ಮಂದಿ ರೋಗಿಗಳು ಈ ಒಂದು ಕೇರಳದಿಂದ ಕರ್ನಾಟಕದ ಮಂಗಳೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲಾಗಲು ಬಂದಿದ್ರು. ಇವರು ಒಂದು ಕರ್ನಾಟಕಕ್ಕೆ ಎಂಟ್ರಿ ಆಗುವ ಸಂದರ್ಭದಲ್ಲಿ ಕೇರಳದ ಗಡಿ ಭಾಗವಿರುವಂತಹ ತಲಪಾಡಿಯಲ್ಲಿ ಆರೋಗ್ಯ ಅಧಿಕಾರಿಗಳ ತಪಾಸಣೆಯಾದ ಬಳಿಕವೇ ಈ ಒಂದು ಮಂಗಳೂರಿಗೆ ಎಂಟ್ರಿ ಕೊಡುವಂತಹ ಒಂದು ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಆದ್ರೆ ಈ ಒಂದು ನಿನ್ನೆ ಬಂದಿರುವಂತಹ ಒಂದು ಮಹಿಳೆಯಲ್ಲಿ ಮಹಿಳೆ ದೇರ್ಲಕಟ್ಟೆಯ ಖಾಸಗಿ ಆಸ್ಪತ್ರೆಗೆ ದಾಖಲಾಗಲು ಹೋಗಿರುವ ಸಂದರ್ಭದಲ್ಲಿ ಆ ಒಂದು ಮಹಿಳೆಯಲ್ಲಿ ಕೊರೋನಾ ಸೋಂಕುನ ಒಂದು ಲಕ್ಷಣಗಳು ಕಂಡು ಬಂದಿದೆ. ಈ ಹಿನ್ನೆಲೆಯಲ್ಲಿ ಈ ಒಂದು ಮಹಿಳೆಯನ್ನು ಇದೀಗ ವೆನ್ಲಾಕ್ ಆಸ್ಪತ್ರೆ ಅಂದ್ರೆ ಕೊರೋನಾಕ್ಕೆ COVID-19 ಅಂತ ಮೀಸಲಾಗಿಟ್ಟಿರುವಂತಹ ವೆನ್ಲಾಕ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಮತ್ತು ಈ ಒಂದು ಮಹಿಳೆಯ ರೋಗ ಲಕ್ಷಣಗಳ ಬಗ್ಗೆ ಮಾದರಿಯನ್ನು ಈಗಾಗಲೇ ಸಂಗ್ರಹಿಸಲಾಗಿದ್ದು ಈ ಒಂದು ಪರೀಕ್ಷೆಯು ಇದೀಗ ಪರೀಕ್ಷೆಯ ರಿಸಲ್ಟ್ ಇಂದು ಸಂಜೆ ವೇಳೆಗೆ ಬರುವಂತಹ ಸಾಧ್ಯತೆ ಇದೆ. ಈ ಒಂದು ಗಡಿ ಪ್ರದೇಶದಲ್ಲಿ ಇಷ್ಟೊಂದು ಕಟ್ಟುನಿಟ್ಟಿನ ವ್ಯವಸ್ಥೆಯನ್ನು ಮಾಡಿದ್ರು ಕೂಡ ಈ ಒಂದು ಮಹಿಳೆ ಯಾವ ರೀತಿಯಾಗಿ ಜಿಲ್ಲೆಗೆ ಆಸ್ಪತ್ರೆಗೆ ಬಂದ್ರು ಎನ್ನುವಂತ ಒಂದು ಆತಂಕ ಇದೀಗ ಜಿಲ್ಲೆಯ ಜನರಲ್ಲಿ ಮೂಡಿದೆ. ಕುಮಾರ್ ಅವರೇ, ಇದೀಗ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ವೈದ್ಯಾಧಿಕಾರಿ ರಾಮಚಂದ್ರ ಬಾಯರಿ ಅವರು ಹೇಳುವ ಪ್ರಕಾರ ಅಲ್ಲಿ 3 ಹಿರಿಯ ವೈದ್ಯರುಗಳನ್ನ ಪಾಳಿ ಆಧಾರದಲ್ಲಿ ನೇಮಿಸಿದ್ದಾರೆ. ಅಂದ್ರೆ ಒಳಗಡೆ ಯಾವ ರೋಗಿಗಳು ಬರ್ತಾರೆ ಅವರನ್ನ ತಪಾಸಣೆ ಮಾಡ್ಲಿಕ್ಕಂತೇಳಿ ಪ್ರತ್ಯೇಕವಾಗಿ 3 ವೈದ್ಯರನ್ನ ಅಲ್ಲಿ ನೇಮಿಸಲಾಗಿದೆ. ಹೀಗೆ ಇಷ್ಟೆಲ್ಲ ಇರುವಾಗಲೂ ಆ ರೋಗಿಗಳು ಕೊರೋನಾ ಪೀಡಿತರಾಗಿ ಹೇಗೆ ಬಂದ್ರು ಅಂತ, ಮುಖ್ಯವಾಗಿ ನಾವು ಕೊರೋನಾ ಅಲ್ಲದವರಿಗೆ ಮಾತ್ರ ಒಳಗಡೆ ಪ್ರವೇಶಕ್ಕೆ ಅವಕಾಶ ಕಲ್ಪಿಸಿರುವಂತದ್ದು. ಅಂದ್ರೆ ಅಲ್ಲಿ ನಮ್ಮ ತಪಾಸಣೆಯಲ್ಲಿ ಏನಾದ್ರೂ ವೈಫಲ್ಯ ಆಗಿದೆ ಅಂತೇಳಿ. ಅದೇ ಇಲ್ಲಿ ಈ ಒಂದು ಪ್ರಕರಣದಲ್ಲಿ ಇದೇ ಪ್ರಶ್ನೆಗಳು ಸಾರ್ವಜನಿಕರಲ್ಲಿ ಮೂಡಿ ಬರುವಂತದ್ದು. 3 ನುರಿತ ವೈದ್ಯಾಧಿಕಾರಿಗಳನ್ನು ಈ ಒಂದು ಗಡಿ ಪ್ರದೇಶದಲ್ಲಿ ನಿಯೋಜನೆ ಮಾಡಿದ್ರು ಕೂಡ ಈ ಒಂದು ಮಹಿಳೆ ಕೊರೋನಾ ಲಕ್ಷಣ ಇರುವಂತಹ ಮಹಿಳೆ ಯಾವ ರೀತಿಯಾಗಿ ಕರ್ನಾಟಕ ಪ್ರವೇಶ ಮಾಡಿದ್ರು ಮತ್ತು ಈ ಒಂದು ಪ್ರವೇಶದ ಹಿಂದೆ ಇರುವಂತಹ ಕುತಂತ್ರಗಳು ಏನು ಎನ್ನುವಂತ ಒಂದು ಪ್ರಶ್ನೆ ಕೂಡ ಇದೀಗ ಸಾರ್ವಜನಿಕರಿಂದ ಮೂಡಿ ಬರ್ತಾ ಇದೆ. ಈ ಎಲ್ಲಾ ಪ್ರಕರಣಗಳಿಗೆ ಇದೀಗ ಜಿಲ್ಲಾಡಳಿತವೇ ಉತ್ತರ ನೀಡಬೇಕಿದೆ. ಅಂದ್ರೆ ಈ ಪ್ರಕರಣದ ಬಳಿಕ ಅಲ್ಲಿ ತಲಪಾಡಿ ಗಡಿಯಲ್ಲಿ ಮತ್ತೆ ತಪಾಸಣೆಯನ್ನ ಇನ್ನಷ್ಟು ಬಿಗುಗೊಳಿಸಿದ ಕ್ರಮ ಏನಾದ್ರೂ ಕಂಡು ಬಂದಿದೆ? ಅಲ್ಲಿ ಹೆಚ್ಚಿನ ಪೊಲೀಸರಾಗ್ಲಿ ಹೆಚ್ಚಿನ ತಪಾಸಣೆ ನಡೆಸುವ ವೈದ್ಯರನ್ನಾಗ್ಲಿ ಏನಾದ್ರೂ ನೇಮಿಸಿದ್ದಾರಾ ಕುಮಾರ್ ಅವರೇ? ಸದ್ಯದ ಪರಿಸ್ಥಿತಿಯಲ್ಲಿ ಈ ರೀತಿ ಯಾವುದೇ ಒಂದು ಕಟ್ಟುನಿಟ್ಟಿನ ತಪಾಸಣೆಗಳು ನಡೀತಾ ಇಲ್ಲ. ಯಾವ ರೀತಿ ಹಿಂದೆ ನಡೀತಾ ಇತ್ತು ಅದೇ ರೀತಿಯ ತಪಾಸಣೆ ನಡೀತಾ ಇದೆ. ಮತ್ತು ಮುಂದಿನ ಈ ಒಂದು ಪ್ರಕರಣ ಬೆಳಕಿಗೆ ಬಂದ ಬಳಿಕ ಇದೀಗ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡಿರುವ ಸಾಧ್ಯತೆ ಇದೆ ಮತ್ತು ಈ ಒಂದು ಪ್ರದೇಶದಲ್ಲಿ ಹೆಚ್ಚಿನ ತಪಾಸಣೆ ನಡೆಸುವ ಸಾಧ್ಯತೆ ಕೂಡ ಇದೆ. ಚಂದ್ರಶೇಖರ್, ಅಂದ್ರೆ ಕುಮಾರ್ ಅವರು ತಾವು ಹೇಳೋ ಪ್ರಕಾರ ಒಂದು ಇಲ್ಲಿ ಹೆಚ್ಚಿನ ತಪಾಸಣೆ ನಡೆಸಬೇಕು, ಇಲ್ಲದಿದ್ರೆ ಇಲ್ಲಿ ಗಡಿ ಭಾಗದಿಂದ ಒಳಗಡೆ ಏನು ರೋಗಿಗಳು ಬರ್ತಾ ಇದ್ದಾರೆ ಅವರನ್ನ ಮತ್ತೆ ಬಂದ್ ಮಾಡಬೇಕು, ಅಂದ್ರೆ ಅವರಿಗೆ ನಿರ್ಬಂಧ ಹೇರುವುದೊಂದೇ ಕ್ರಮ ಅಂತ ಹೇಳಿ ತಾವು ಹೇಳ್ತಾ ಇದ್ದೀರಾ?
ಖಂಡಿತವಾಗಿಯೂ, ಯಾಕೆಂದ್ರೆ ಮಂಗಳೂರಿನ ಜನತೆ ಈಗಾಗಲೇ ಕೊರೋನಾದಿಂದ ಸಾಕಷ್ಟು ಆತಂಕದಲ್ಲಿದ್ದಾರೆ ಮತ್ತು ಈ ಒಂದು ಕೇರಳದಿಂದ ಬರುವಂತ ಕೊರೋನಾ ಪೀಡಿತರು ಇದೀಗ ಮಂಗಳೂರಿಗೆ ಆಸ್ಪತ್ರೆಗೆ ಬಂದ ಸಂದರ್ಭದಲ್ಲಿ ಮಂಗಳೂರಿನ ಆಸ್ಪತ್ರೆ ಯಾವುದು ಖಾಸಗಿ ಆಸ್ಪತ್ರೆ ಇದೆ, ಆ ಆಸ್ಪತ್ರೆಯನ್ನು ಕೂಡ ಒಂದು ಕೊರೋನಾ ನಿಯಂತ್ರಣದ ಅಂದ್ರೆ ಲಾಕ್ಡೌನ್ ಮಾಡುವಂತ ಸಾಧ್ಯತೆ ಕೂಡ ಇದೆ. ಒಂದು ಅಲ್ಲಿಗೆ ಬೇರೆ ರೋಗಿಗಳು ಹೋಗುವಂತ ಸಾಧ್ಯತೆ ಕೂಡ ಕಡಿಮೆ ಇರ್ತದೆ. ಈ ಕಾರಣಕ್ಕಾಗಿ ಇದೀಗ ಜಿಲ್ಲೆಯ ಜನರಿಗೆ ಬೇರೆ ಯಾವುದೇ ಆಲ್ಟರ್ನೇಟಿವ್ ಆಸ್ಪತ್ರೆ ಇಲ್ಲದಂತ ಪರಿಸ್ಥಿತಿ ಕೂಡ ನಿರ್ಮಾಣವಾಗುವ ಸಾಧ್ಯತೆ ಇದೆ. ಚಂದ್ರಶೇಖರ್, ಇನ್ನೊಂದು ಮುಖ್ಯವಾಗಿ ಗಮನಿಸಬೇಕಾದ್ದು ಕುಮಾರ್ ಅವರು, ಈಗ ಪ್ರಸ್ತುತ ತಲಪಾಡಿ ಗಡಿಯಿಂದಲೇ ಏನು ರೋಗಿಗಳು ಒಳಗೆ ಬರ್ತಾ ಇದ್ದಾರೆ. ಅಲ್ಲಿಯ ಗಡಿ ಪ್ರದೇಶದಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಆರೋಗ್ಯಾಧಿಕಾರಿಗಳು ಹೆಚ್ಚಿನ ತಪಾಸಣೆ ಮಾಡಲಿಕ್ಕೆ ಅಲ್ಲಿ ವೈದ್ಯಾಧಿಕಾರಿಗಳನ್ನ ನೇಮಿಸಿದ್ದಾರೆ. ಇದು ಹೊರತುಪಡಿಸಿ ನಮ್ಮ ಕರ್ನಾಟಕ ಅಂದ್ರೆ ಮಂಗಳೂರಿನ ಒಳಗಡೆ ಬರಲಿಕ್ಕೆ 21 ಗಡಿ ಪ್ರದೇಶಗಳನ್ನು ಈಗಾಗಲೇ ಜಿಲ್ಲಾಡಳಿತ ಗುರುತಿಸಿದೆ. ಆ ಗಡಿಯ ಮೂಲಕವೂ ಏನಾದರೂ ರೋಗಿಗಳು ಒಳ ಬಂದಿರುವ ಸಾಧ್ಯತೆಗಳಿದೆಯಾ ಕುಮಾರ್? ಖಂಡಿತವಾಗಿಯೂ ಸಾಧ್ಯತೆ ಇದೆ. ಯಾಕೆಂದ್ರೆ ಕೇರಳದಿಂದ ಕರ್ನಾಟಕಕ್ಕೆ ಮತ್ತು ಮಂಗಳೂರಿಗೆ ಸಂಪರ್ಕಿಸುವ ಹಲವು ಮಾರ್ಗಗಳಿದೆ. ಈ ಒಂದು ಮಾರ್ಗಗಳಲ್ಲಿ ಕೆಲವನ್ನು ಅಲ್ಲಿ ಜಿಲ್ಲಾಡಳಿತ ಬಂದ್ ಮಾಡಿದೆ, ಆದ್ರೆ ಕೆಲವು ಇಂದು ಕೂಡ ಸಂಪೂರ್ಣವಾಗಿ ಜನರ ಓಡಾಟಕ್ಕೆ ಅವಕಾಶವನ್ನು ಕಲ್ಪಿಸುವಂತಹ ರಸ್ತೆಗಳಿದೆ. ಈ ಒಂದು ರಸ್ತೆಗಳ ಮೂಲಕ ಕೂಡ ಕೇರಳದ ರೋಗಿಗಳು ಕರ್ನಾಟಕಕ್ಕೆ ಹಾಗೂ ಪರ್ಟಿಕ್ಯುಲರ್ ಆಗಿ ಮಂಗಳೂರಿಗೆ ಬರುವ ಸಾಧ್ಯತೆ ಹೆಚ್ಚಾಗಿದೆ. ಚಂದ್ರಶೇಖರ್, ಒಟ್ಟಿನಲ್ಲಿ ಇದೀಗ ಕೊರೋನಾ ಪೀಡಿತರಾಗಿ ಏನು ಮಹಿಳೆ ಕಂಡು ಬಂದಿದ್ದಾರೆ, ಇದೊಂದು ಗಂಭೀರ ಪ್ರಕರಣ ಆಗಿದ್ದು ಜಿಲ್ಲಾಡಳಿತ ಎಚ್ಚರಿಕೆ ವಹಿಸಿಕೊಳ್ಳಬೇಕಾಗಿದ್ದ ತುರ್ತು ಅಗತ್ಯ ಇದೆ ಕುಮಾರ್. ಹೌದು, ಖಂಡಿತವಾಗಿ ಈಗಾಗಲೇ 3 ಜನ ಬಂದಿದ್ರಲ್ಲಿ ಈ ಒಂದು ಮಹಿಳೆಗೆ ಕೊರೋನಾ ಲಕ್ಷಣ ಪತ್ತೆಯಾಗಿದೆ. ಆದ್ರೆ ಮತ್ತೆ ಇಬ್ಬರನ್ನು ಮತ್ತೆ ಕಣ್ಣೂರಿಗೆ ಕಳಿಸಲಾಗಿದೆ. ಈ ಒಂದು ಇಬ್ಬರು ರೋಗಿಗಳಲ್ಲಿ ಯಾವ ರೀತಿಯ ಲಕ್ಷಣಗಳಿತ್ತು, ಯಾಕೋಸ್ಕರ ಅವರನ್ನು ಕಣ್ಣೂರಿನ ಆಸ್ಪತ್ರೆಗೆ ಮತ್ತೆ ಕಳಿಸಲಾಗಿತ್ತು ಎನ್ನುವಂತ ಒಂದು ಸಂದೇಹಗಳು ಕೂಡ ಇದೀಗ ಸಾರ್ವಜನಿಕರಲ್ಲಿ ಮೂಡಿದೆ. ಎಸ್, ಧನ್ಯವಾದಗಳು ಕುಮಾರ್ ನಿಮ್ಮ ಮಾಹಿತಿಗಳಿಗಾಗಿ. ಇದೀಗ ಇದೊಂದು ಆಘಾತಕಾರಿಯಾದ ಸಂಗತಿ. ಅಲ್ಲಿ ಗಡಿ ಪ್ರದೇಶದಲ್ಲಿ ಬಂದಿದ್ರು ಕೂಡ ಸುಪ್ರೀಂ ಕೋರ್ಟ್ ಅನ್ವಯ ನಮ್ಮ ಸರ್ಕಾರ ಒಳಗಡೆ ಪ್ರವೇಶ ಮಾಡಲಿಕ್ಕೂ, ವಿಶೇಷವಾಗಿ ಕೊರೋನಾ ರಹಿತರನ್ನ ಒಳಗಡೆ ಬಿಟ್ಟು ಅವರನ್ನ ಪ್ರತ್ಯೇಕವಾಗಿ ದೇರಳಕಟ್ಟೆಯಲ್ಲಿರುವ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲು ಅವಕಾಶ ಕೊಟ್ಟ ಬಳಿಕವೂ ಇದೀಗ ಒಂದು ಹೊಸ ಕೊರೋನಾ ಸೋಂಕು ಪತ್ತೆಯಾಗಿರುವುದು ಒಟ್ಟಿನಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಅಲ್ಲದೆ ಟೋಟಲಿ ಆಗಿ ನಮ್ಮ ಕರ್ನಾಟಕಕ್ಕೂ ಒಂದು ಆಘಾತಕಾರಿಯಾದ ಸಂಗತಿ. ಇದನ್ನು ಮುಖ್ಯವಾಗಿ ಕೊರೋನಾ ಆಸ್ಪತ್ರೆಯಲ್ಲಿ ಮಹಿಳೆಯನ್ನು ದಾಖಲಿಸಿ ಚಿಕಿತ್ಸೆಯನ್ನು ಒಳಪಡಿಸಲಾಗ್ತಿದೆ. ಹೆಚ್ಚಿನ ಮಾಹಿತಿಯನ್ನು ಸಂಜೆ ವೇಳೆಗಷ್ಟೇ ನಾವು ನಿರೀಕ್ಷಿಸಬಹುದು. ಒಟ್ಟಿನಲ್ಲಿ ಇದೊಂದು ಭಾರಿ ಆಘಾತಕಾರಿಯಾದ ಸಂಗತಿಯಾಗಿದ್ದು ಈ ಬಗ್ಗೆ ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಆರೋಗ್ಯಾಧಿಕಾರಿ ವೈದ್ಯಾಧಿಕಾರಿಗಳು ಹೆಚ್ಚಿನ ಗಮನ ಹರಿಸಬೇಕಾದ ಒಂದು ಸಂಗತಿಯಾಗಿದೆ.